ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ದೇರಳಕಟ್ಟೆ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿದ 25ನೇ ವಾರ್ಷಿಕೋತ್ಸವ ಲೇಸು ಶನಿವಾರ നടത്തുന്നു. ಶಿಕ್ಷಣ ತಜ್ಞರು ನಾಡೋಜ ಡಾಕ್ಟರ್ ಬೂಡೆ ಪಿ ಕೃಷ್ಣ ವಾರ್ಷಿಕೋತ್ಸವ ಲೇಸನ್ನು ಉದಿಪನ ಮಾಡ್ತದೆ. ಪ್ರತಿಯೊರಿಯಗ್ಲ ಸಮಾಜದ ಮಿತ್ತದ ಋಣ ಇತ್ತದ ಅವೇನು ಪಿರಕೊರ್ಪನ ಪ್ರಯತ್ನ ಅಗತ್ಯ. ಸ್ವಾರ್ಥ ಪನ್ಪಿನವು ನಮ್ಮ ಜೀವನದ ದಿಂಜ ಸಮಸ್ಯೆದ ಸೃಷ್ಟಿಗೆ ಕಾರಣ ಆಪಣ ಪಣ ತೆರಿಪಾಯರು. That you should be invited as a guest or a chief guest in an institution where you have studied. That is one of the greatest things in life. Again, from that point of view, Dr. Tarpan is a very lucky man, because he has been invited in an institution where he has studied. I would only appeal to all of you, tomorrow you should all occupy the chairs that Dr. Tarpan has occupied. That should be your will and wish. And I wish that that will happen to each and every one of you. Friends, I was just going through the reports given by our elaborate report given by our beloved principal, Dr. Danesh Kumarji. I tell you, you are all lucky to have 360-degree education. Now the new education policy speaks of all-round development, and I was fascinated to learn so many good initiatives that the college has taken up, particularly in making students socially committed. And this is what ಸೂರತ್ದ ಬರ್ದೋಲಿ ಶ್ರೀಮದ್ ರಾಮಚಂದ್ರ ಫಿಸಿಯೋಥೆರಪಿ ಕಾಲೇಜ್ದ ಪಿಜಿ ಬೊಕ್ಕ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಪ್ರೊಫೆಸರ್ ತರ್ಪನ್ ಎಚ್ ಶಾಹಪಾತಿರೊಂದು ಜೀವನನ ಬದಲ್ ಮಲ್ಪೆರೆ ದಿಂಜ ಅವಕಾಶ ತಿಕ್ಕೊಂಡು ಆಂಡ ಜೀವ ವರ ಮಾತ್ರ ತಿಕ್ಕುನಿ. ನಿಟ್ಟೆ ಫಿಸಿಯೋಥೆರಪಿ ವಿಭಾಗ ಸಾಮಾನ್ಯ ಕಾಲೇಜ್ ಹತ್ತು ಇಂದು ವಿದ್ಯಾರ್ಥಿಗಳನ್ನ ದುಮ್ಮುದ ಭವಿಷ್ಯ ರೂಪಿಸಾವನ ಕೇಂದ್ರ. ಇಡೆಗು ಉಪನ್ಯಾಸ ಕೊರಿಯರ ಬರ್ಪಿನಗಳು ಮುಲ್ಪರ್ದೆ ದಿಂಜ ವಿಚಾರನ ಕಲ್ತದು ಪೋಯರೆ ಸಾಧ್ಯ ಆಪಣ ಪಂಡ ತೆರಿಪಾಯರು. Institute. When I say this, we are from the evidence-based practitioner in the physiotherapy. So I'm not saying based on my experience, but I'm saying based on the evidence that one of the highest and the most reputed institute in the medical science in India is AIIMS. And when AIIMS New Delhi as an institute is recognizing our college, our institute, my alma mater as one of the best institute in India, it's really a matter of proud and honor for all of us. When I got this news, I was traveling from my college to home, and I have just stopped my vehicle, and I had muffins from the nearby bakery to celebrate that particular moment. The moment I got the news that the college has received this particular award or the recognition from the AIIMS, I am very much ಫಿಸಿಯೋಥೆರಪಿ ವಿಭಾಗದ ಹಿರಿಯ ಸಿಬ್ಬಂದಿ ಕಲಾವತಿ ಕೆ, ಜ್ಯೋತಿ ಎನ್ ಬೊಕ್ಕ ಲೀನಾ ವಿ ರಾವ್ರೆನು ಮಾನಾದಿಗೆ ಮಲ್ತೇರು. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಗುರ್ಕಾರ್ಯ ವಹಿಸುತ್ತಿದ್ದರು. ಐಶ್ವರ್ಯ ನಾಯರ್ ಸಭೆ ನಿಂತ್ಕೊಂಡಿರು. ಫಿಸಿಯೋಥೆರಪಿ ವಿಭಾಗದ ಪ್ರಾಂಶುಪಾಲರು ಪ್ರೊಫೆಸರ್ ದಾನೇಶ್ ಕುಮಾರ್ ಕೆಯು ವಾರ್ಷಿಕ ವರದಿನ ಮಂಡಿಸಾಯರು. ರಾಕೇಶ್ ಕುವೆಲ್ಲೋ ಅತಿಥಿಲಿನ ಪರಿಚಯ ಮಲ್ತೇರು. ಡಾಕ್ಟರ್ ರಾಕೇಶ್ ಕೃಷ್ಣ ಬೊಕ್ಕ ಡಾಕ್ಟರ್ ಪುರುಷೋತ್ತಮ್ ಚಿಪ್ಪಲ ಸನ್ಮಾನ ಪತ್ರ ವಾಚಿಸಾಯರು. ಎನ್ಐಪಿಟಿ ಪ್ರಧಾನ ಕಾರ್ಯದರ್ಶಿ ಕಾವ್ಯ ಭಟ್ ಸಂಘದ ಕಾರ್ಯಚಟುವಟಿಕೆದ ಬಗೆಟ್ ಮಾಹಿತಿ ಕೊರಿಯರು. ರುಚಿತಾ ನರ್ಸಿಯ ಸಾಧಕ ವಿದ್ಯಾರ್ಥಿಲಿನ ಪುದರ್ನು ಓದಿಯರು. ಡಾಕ್ಟರ್ ಸೌಮ್ಯ ಶ್ರೀವಾಸ್ತವ್ ಸೊಲ್ಮೆ ಸಂದಾಯರು. ಡಾಕ್ಟರ್ ನಿಶಿತಾ ಫೆರ್ನಾಂಡಿಸ್ ಸಭೆ ಸುಧಾರಿಕೆ ಮಾಡ್ತೇರು. ಹಿರಿಯ ಧಾರ್ಮಿಕ ಸಾಮಾಜಿಕ ರಾಜಕೀಯ ಮುಂದಾಡು ಕೈರಂಗಡ ಟಿಜಿ ರಾಜಾರಾಮ್ ಭಟ್ರೇನ 5ನೇ ವರ್ಷದ ಪುಟ್ಟು ಪರ್ವಾಚರಣೆದ ಸಂಭ್ರಮನ ಶುಕ್ರವಾರ ಕಾಂಡೆ ಆಚರಿಸಾಯಿರು. ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರ ಒರೆಸುತ್ತಾನೆ ದೈವ ಮೆಚ್ಚುವ ಮಾನವ.
ಹಂಚೋ ಸಾಹುಕಾರ ನೀ ಹೃದಯ ಕಾಯೋ ಬೇಹುಗಾರ. ಟಿಜಿ ರಾಜಾರಾಮ್ ಭಟ್ ಶ್ರೀಮತಿ ಜ್ಯೋತಿ ರಾಜಾರಾಮ್ ಭಟ್ ದಂಪತಿರು ತುಡರ್ ಬೆಳಗಾದು ತಂಕನ ಪುಟ್ಟು ಪರ್ವಾಚರಣೆ ಸಂಭ್ರಮಗೂ ಚಾಲನೆ ಕುರಿಯರು. ಮಗಲು ಶ್ರೀಮತಿ ಸೌಮ್ಯಶ್ರೀ ಬೊಕ್ಕ ಮರ್ಮಯೇ ಆತ್ರೇಯಗಿರಿ ಈ ಪೊರ್ತು ಒಟ್ಟುಗೆ ಇತ್ತರು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ರಾಜಾರಾಮ್ ಭಟ್ರನ ಶಿಷ್ಯೆ ಕಾರ್ಯಕ್ರಮನ ಅಟನೆ ಮಲ್ತಿನ ಬಿಜೆಪಿ ಮುಖಂಡರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಪಾತಿರೊಂದು ರಾಜಾರಾಮ್ ಭಟ್ರು ಧಾರ್ಮಿಕ ಸಾಮಾಜಿಕವಾದ ಎಡ್ಡೆ ಸೇವೆ ಮಲ್ತಿನಾರು. ರಾಜಕೀಯ ಬಾದ್ಲ ತಂಕ ಮಾರ್ಗದರ್ಶನ ಕೊರ್ನಾರು. ಜಿಲ್ಲಾ ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕಿರಾದ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಾತಾ ರಂಗೋಡ್ಲ ಗುರುತಿಸಾಯಿನಾರು. ಎಡ್ಡೆ ಸೇವೆನ್ ಕೊರ್ನಾರು. ಅಂಚನೆ ಆರೆನ ಅಮ್ಮೇರ್ಲ ದಾನ ಧರ್ಮಡು ಮಲ್ಲ ಪುದರ್ ಪಡೆದಿತ್ತರು. ರಾಜಾರಾಮ್ ಭಟ್ರಲ ದಾನ ಧರ್ಮಡು ಅಮ್ಮೇರ್ಲಕನೆ ಮಲ್ಲ ಪುದರ್ ಪಡೆತಿರು. ಅಂಚಾದ ಆರೆನ ಮಿತ್ತದ ಅಭಿಮಾನಡು ಇನಿ ತಂಕ್ಲು ಒಂತೆ ಜನಕ್ಕೆ ಪಂಡದಿತ್ತಂಡಲ್ಲ ಪಂತಿನಿಟ್ಟು ಹೆಚ್ಚಿನಕ್ಲು ಬೈದೇರು ಪಂಡದು ಅಭಿನಂದನದ ಪಾತ್ರ ಪಂಡೇರು. ಮಾಗನದ ದೇವರಾಯನಂಚಿನ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದು ಗಡ್ಡ ಬುರಂದು ನಮ್ಮ ಪೂಜ್ಯ ಸ್ವಾಮೀಜಿಲಿ ಪರಮ ಪೂಜ್ಯ ಸ್ವಾಮೀಜಿಲಂಚಿನ ಶ್ರೀ 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 ರಾಘವೇಶ್ವರ ಸ್ವಾಮಿಲ ಕಾರ್ಗೆ ಸಾಷ್ಟಾಂಗದ ಬುರಂದು ನಮ್ಮೊಂದು ಬತ್ತಿನಂಚಿನ ಮಾತ ಈ ಮನ್ನದ ಪರಿವಾರ ದೀವಲಿನ ನಮ್ಮ ಎನ್ನುವುದು ನನಗೆ ಭಾರಿ ಖುಷಿ ತದೇನು ಎಂಕಲ ಗೊತ್ತಿದ್ದು ಅಜ್ಪ ವರ್ಷ ಆತನೇ ಗೊತ್ತಿದ್ದು ಈ ಅಜ್ಪನೇ ವರ್ಷದ ನಮ್ಮ ಮಾತ ಒಟ್ಟು ಕೊಡು ಅರ್ನ ಖುಷಿ ತೊಟ್ಟಿಗೆ ನಮ್ಮಲ್ಲ ಖುಷಿ ಪನ್ಪನ ಲೆಕ್ಕಾಚಾರಡು ಇನ್ನು ಯಾರನ್ನ ಹುಟ್ಟು ಹಬ್ಬನು ಭಾರಿ ಸರಳವಾದ ನಮ್ಮ ದಾದಾ ಸರಳವಾದ ಆಚರಣೆ ಮನ್ಪುನಿ ಇಂಚ ಬಂದ ಅಕ್ಕಳು ಪತಿ ಪತ್ನಿಯರು ಒಟ್ಟಿಗೆ ಕುಲ್ಲದು ನಮ್ಮ ಕಿಂಚಿತ್ ಎಂಚಿನಲ್ಲಿ ಇತ್ತು ನನ್ನ ಸಾಲ ಮಾಲೆನ ಪಾಡ್ದು ಐದು ತೂಪುನ ಭಾಗ್ಯವನ್ನು ದೇವೇರು ನಂಗೆ ಒದಗಾದ ಕೊರಿಯರ್ತ ಐಕ್ ಬಾರ್ದು ದೇವೇರಿಗೆ ಫಸ್ಟ್ ಬಂಜಿ ಟಿ ಜಿ ರಾಜಾರಾಮ್ ಭಟ್ರ ಬಗ್ಗೆ ದಿಂಜ ಪಾತಿಯರೇ ದಾಲಚ್ಚಿ ಈತ ಮಲ್ಲ ಸಭೆಟ್ಟು ಬರಿಯಾರು ಒಂಜಿ ಇಲ್ಲಡೆ ಬರ್ತದೆ ಅರೆ ನಾ ಹುಟ್ಟುಹಬ್ಬನ ಆಚರಣೆ ಮನ್ಪುನಿ ಕೊಂಡಂದ 6 ಮಂತದ ಸೇವೆ ಅರ್ನ ವಿಶಾಲವಾಯಿನ ಹೃದಯ ಕೊಡುಗೈ ದಾನಿ ಸಮಾಜಗೂ 6 ಮಂತ್ ನಂಚಿನ ಎಡ್ಡೆಡ್ಡೆ ಬೇಲೆ నేను ಮಾತ್ರ ಪಟ್ಟಿ ಮಂತೊಂದು ಪೊಂಡ ಪನ್ನೋಡ ಎಲ್ಲ ಕಾಂಡೆ ಮುಟ್ಟಬಹುದು ಇನಿ ಎನ್ನ ಅಪ್ಪೆ ಒಂದು ಏ ಫಲ ಬಂತು ನಮಗೆ ಸಮಾಜ ನಿಕ್ಕಿ ಇಂಚಿನ ಕೊಡ್ತಾನೆ ಈ ಫಲಕ್ಕೆ ಏನೇರೆ ಬಲಿ ಸಮಾಜಕ್ಕೆ ಈ ಎಂಚಿನ ಕೊಡ್ತಾ ಅಂತ ರಾಜಾರಾಮ್ ಭಟ್ರನ ಇಲ್ಲ ಅಂಚಿಂಚಿನ ಇಲ್ಲತ್ ಅವು ಟಿ ಜಿ ಬರ್ಪುನಿ ಆಯ್ತು ಅರ್ನ ಪಪ್ಪ ಗಣಪತಿ ಭಟ್ರು ಪಟ್ಲೇರಾದು ಈ ಊರಿಗೂ ಮಂತದಿನ ಸೇವೆ ಪರ ಊರಿಗೂ ಮಂತದಿನ ಸೇವೆ ಅರ್ನ ಅಮ್ಮ ಶಾರದಮ್ಮ ಅರ್ನ ಆ ಪುರ್ತುಡೆ ಏರು ಪಾಪದಾಯ ಬತ್ತು ನಾನೆಲ್ಲ ಒಂಜಿ ಗ್ಲಾಸ್ ನೀರ್ಲ ಬಂಜಿಗೆ 2 ಉಪ್ಪುಲ ಪಾಯರ ಬರಿಯರಿಜ್ಜಿಂದ ಬೊಕ್ಕೊರೆ ಬಲತ ಕೈಟ್ ಕೊರ್ನ ದತ್ತ ಕೈ ಕೊತ್ತಾರೆ ದತ್ತ ಕೈಟ್ ಕೊರ್ನ ಬಲತ ಕೈ ಕೊತ್ತ ಆ ರೀತಿಯ ಸೇವೆ ಮಂತಿದಿನ ಜನ ಅಪ್ಪೆ ಅಮ್ಮೆ ಅರ್ನ ಪುದರ್ಡೆ ಭಾರಿ ಮಲ್ಲ ವಿದ್ಯಾಕೇಂದ್ರ ಶಾರದಾ ಗಣಪತಿ ವಿದ್ಯಾಕೇಂದ್ರ ಮಂತದ್ದು ಸಾವಿರಾರು ಜೋಕ್ಲಿಗೆ ವಿದ್ಯಾದಾನ ಮಂತದ್ದು ಅತ್ಯಂತ ಪಾಪ ಆ ಶಾಲೆಗೆ ಸಾಧ್ಯನೇ ಇಜ್ಜಿಂದ ಬಂದನಾಲ ಒಂಜಿ ಪೈಸಲ ಪೀಸ್ ದೇತನಂದೆ ದೇತೊಂದು ಪೋಯರೆ ಬರಿಯರೆ ಬಸ್ತ ಪೀಸಲ ದೇತನಂದೆ
ಮಧ್ಯಾಹ್ನದ ಬಂಜಿ ಬಡವಗು ಒಣಸದೆಲ್ಲ ವ್ಯವಸ್ಥೆ ಮಂತದ್ದು ಈತು ಶೋಕದಂಜಿ ಸಮಾಜ ಸೇವೆ ಮನ್ಪುನಿ ಬಂದ ಅವು ಎಲ್ಲೇ ಮೇಲೆ ಆರಾದೆ ಅರ್ನ ಮನಸ್ಸು ಏಪಲ ಎಣ್ಣಿದಿಪ್ಪಾರಿ ಯಾನು ಇಂಚಿನ ಅವಡು ಎಂಕ ಅಂಚಿನ ಕೊರೋಡು ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತ್ರಿ ಅವರ ಇನಿ ಕಿಜಿ ರಾಜಾರಾಮ್ ಭಟ್ರು ಬಂದ ನನ್ನ ಜಿಲ್ಲೆ ರಾಜ್ಯದಲ್ಲೂ ಗುರುತಿಸಿದೆ ಪ್ರಖ್ಯಾತವಾಯಿನ ಪುದರ್ ಪೋಯಿನಂಚಿನ DCC ಬ್ಯಾಂಕ್ದ ಒಂಜಿ 2-3 ಸತ್ಯತ್ ಬಟ್ ಆಜಿ ಸತ್ತಿ ಆ ಬ್ಯಾಂಕ್ದ ನಿರ್ದೇಶಕರಾದ ಸಾವಿರಾರು ಜನಕ್ಕೂ ಆಪತ್ಕಾಲಡು ಕಷ್ಟಕಾಲಡು ಐಟು ಇಂಕಲವರಿ ಸಹಾಯ ಮಂತದ ನಂತರ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ ಮುರುಕದು ಅವು ದಿವಾಳಿ ಆದ 5 ಬಕ್ಕ ಮೇರ್ನ ಮುಂದಾಲತ್ತರು ಮೇರ್ನ ಹೋರಾಟರು ಇನಿ ಅಮ್ಮೆಂಬಲ ಸೇವಾ ಸಹಕಾರಿ ಸಂಘ ಬಂದ ಅವು ಕೋಟ್ಯಾಂತರ ರೂಪಾಯಿ ಅವು ವ್ಯವಹಾರ ಇರ್ತದೆ ಸಾವಿರಾರು ಜನಕ್ಕೂ ಅವು ಒಂಜಿ ಉಪಕಾರ ಆಯ್ನಂಚಿನ ಸಂಸ್ಥೆ ನೂರಾರು ಜನಕ್ಕೂ ಉದ್ಯೋಗ ಕರ್ನಾರು ಐದಲ್ಲ ಮಾತಾಡಿದಲ್ಲ ಮಲ್ಲ ಪ್ರಶ್ನೆ ಇಂಜಿನ ಬಂದ ಸ್ವಾಮೀಜಿನ ಸಂಪೂರ್ಣ ಆಶೀರ್ವಾದ ಪೂರ್ವದ ಹಿರಿಯಕ್ಲಿನ ಆಶೀರ್ವಾದ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಲಿನ ಸಹಕಾರ ಅಂಚಾಯಿನೇರದವರ ಸುಖ ಸಂಸಾರ ಆದರ್ಶ ದಂಪತಿಗಳಿಂದ ಬಂದಿದೆ ಪ್ರೀತಿದೊಂಜಿ ಮಗಲು ತಿರ್ತದಿಂದ ಪಿಜಿನ ಕೊಡು ಮಿತ್ತಿದಿಂದ ಕಕ್ಕೆ ಕೊಂಡು ಹೋಗ್ಕೊಂಡು ಸಾಂಕರಿ ಭಾರಿ ಶೋಕರು ಭಾರಿ ಪೊರ್ಲುದ ಎಜುಕೇಷನ್ ಕೊಡ್ತು ಇಂದು ತನ್ನ ಮಿತ್ತದ ಅಭಿಮಾನ ಪ್ರೀತಿಡು ಸಂತೋಷ್ ಕುಮಾರ್ ಬೋಳಿಯಾರ್ ಬೊಕ್ಕ ಮಾತೆರ್ಲ ಸೇರ್ದು ಪುಟ್ಟು ಪರ್ಬನ ಆಟಣೆ ಮಾಡಿದರು 5ನೇ ವರ್ಷದ ಈ ಪುಟ್ಟು ಪರ್ಬಗ್ ಬತ್ತದ ಎಡಪು ಬಯಕ್ ನಕ್ಲೆಗ್ ಅಭಿನಂದನೆ ಸಮಾಜ ಸೇವೆಗ್ ನಿಕ್ಲು ಮಾತಾ ಎಂಕ್ ಅವಕಾಶ ಒದಗಾದರ್ ಪಂಡದು TG ರಾಜಾರಾಮ್ ಭಟ್ ಸೊಲ್ಮೆ ಸಂದಾಯರು. ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಸಲ್ಲಿಕೆ ಮಾಡ್ತಾ ಇವತ್ತು ನನ್ನ 60ನೇ ವರ್ಷ ತುಂಬಿದ ಈ ಸವಿ ಸಂದರ್ಭದಲ್ಲಿ ಬಂದು ಶುಭ ಹಾರೈಸಿದ ಎಲ್ಲ ನನ್ನ ಆತ್ಮೀಯರಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ನಿಮ್ಮ ಮಧ್ಯೆ ಇದ್ದು ಸಮಾಜದ ಮಧ್ಯೆ ಸೇವೆ ಮಾಡುವಂಥ ಅವಕಾಶವನ್ನು ನೀವೆಲ್ಲರೂ ನನಗೆ ಒದಗಿಸಿಕೊಟ್ಟಿದ್ದೀರಿ. ಈ ಅವಕಾಶಕ್ಕಾಗಿ ನಾನು ನಿಮಗೆ ಮತ್ತೊಮ್ಮೆ ವಂದನೆ ಸಲ್ಲಿಕೆ ಮಾಡ್ತೇನೆ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು. ಇವತ್ತು 60ನೇ ವರ್ಷ ಜೀವನದ ಒಂದು ಘಟ್ಟ. ಈ 60 ವರ್ಷದಲ್ಲಿ ಪೂರ್ಣಾಯುಷ್ಯದಲ್ಲಿ ಬದುಕಿದ್ದೇನೆ, ಪೂರ್ಣ ಸಂತೃಪ್ತಿಯಿಂದ ಬದುಕಿದ್ದೇನೆ. ನನ್ನ ಸಂಸಾರ, ನನ್ನ ಕುಟುಂಬ ನನಗೆಲ್ಲ ರೀತಿಯ ಬೆಂಬಲ ಸಹಕಾರ ನೀಡಿದೆ. ನೀವೆಷ್ಟು ನನಗೆ ಬೆಂಬಲ ಸಹಕಾರ ನೀಡಿದರೆ ಅಷ್ಟೇ ನನ್ನ ಕುಟುಂಬ ನನಗೆ ಸಹಕಾರ ನೀಡಿದೆ. ಇನ್ನು ಮುಂದೆ ಕೂಡ ನಾನು ನಿಮ್ಮ ಜೊತೆ ಇದ್ದುಕೊಂಡು ಸಮಾಜದ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿಕೊಂಡು ಈ ಬೆಳಗಿನ ಹೊತ್ತಿನಲ್ಲಿ ಬಂದು ಶುಭ ಹಾರೈಸಿದ ನಿಮಗೆಲ್ಲರೂ ಕೂಡ ನಾನು ಅನಂತವನ್ನು ಸಲ್ಲಿಸುತ್ತೇನೆ. ಬಿಜೆಪಿ ಮುಖಂಡರು, ಪರಿಸರದ ಪ್ರಮುಖರು ನವೀನ್ ಪಾದಲ್ಪಾಡಿ, ಆನಂದ್ ಶೆಟ್ಟಿ ಭಟ್ನಗರ, ಜಯರಾಮ್ ಶೆಟ್ಟಿ ಕಮಲಪದವ್, ಮಹೇಶ್ ಚೌಟ, ಉದಯ್ ಕುಮಾರ್ ಶೆಟ್ಟಿ ಬಲೆತೋಡು, ಅಸ್ಗರ್, ರಾಜೇಶ್ ಮಡಿವಾಳ, ನವೀನ್ ಶೆಟ್ಟಿ ನೆತ್ತಿಲ, ರವಿಶಂಕರ್ ಸೋಮೇಶ್ವರ, ಸುರೇಶ್ ಬಂಗೇರ ದೇರಾಚೆ, ರಿತೇಶ್ ಶೆಟ್ಟಿ ಕೊಣಾಜೆ, ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಮ್ಯಾನೇಜರ್ ಕರುಣಾಕರ್, ಶಾರದಾ ವಿದ್ಯಾಗಣಪತಿ ಶಾಲೆದ ಪ್ರಾಂಶುಪಾಲರು ಶ್ರೀಹರಿ, ಶಿವಾನಂದನ್ ಮೂಳೂರು, ಸಂದೀಪ್ ಕುಂಪಲ, ಸುಬ್ರಹ್ಮಣ್ಯ ಭಟ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು. ಮಾಡೂರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಶ್ರೀ ರಕ್ತೇಶ್ವರಿ ಬೊಕ್ಕ ಗುಳಿಗ ದೈವದ ನೇಮೋತ್ಸವದ ಸಂಭ್ರಮಲೇನು ಗುರುವಾರ ರಾತ್ರಿಡೆ ನಡಪಾಯಿರು. ಕಾಂಡಿ ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ, ತಂಬಿಲ ಸೇವೆ, ಆಶ್ಲೇಷ ಬಲಿಯಾದ ಮಧ್ಯಾಹ್ನಡೆ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆದನು.
ರಾತ್ರಿಡಿ ಶ್ರೀ ರಕ್ತೇಶ್ವರಿ ಬೊಕ್ಕ ಗುಳಿಗ ದೈವದ ನೇಮೋತ್ಸವ ನಡೆತಂಡು. ಸಾಯಿಧಾಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಖ್ಯಸ್ಥರು ಕೆಪಿ ಸುರೇಶ್,
ಸೇವಾ ಸಮಿತಿದ ಕಾರ್ಯಾಧ್ಯಕ್ಷರು ನವೀನ್ ಕೊಂಡಾನ ಕಮ್ಲಕೋಡಿ, ಪ್ರಧಾನ ಕಾರ್ಯದರ್ಶಿ ಅಮರ್ನಾಥ್ ಮಾಡೂರು, ಮಹಿಳಾ ಸೇವಾ ಸಮಿತಿದ ಅಧ್ಯಕ್ಷರು ಶ್ರೀಮತಿ ವನಿತಾ ಬಿ ಶೆಟ್ಟಿ, ಮಹಿಳಾ ಸೇವಾ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಜಯಂತಿ ಶೆಟ್ಟಿ ಬೊಕ್ಕ ಸಮಿತಿದ ಪದಾಧಿಕಾರಿಗಳು ಸರ್ವ ಸದಸ್ಯರು ನೇಮೋತ್ಸವದ ಮುತಾಲಿಕೆಡಿತರು.